ನಾಳೆ ನಾಡಿನೆಲ್ಲೆಡೆ ಶ್ರದ್ಧಾ ಭಕ್ತಿಯ ನಾಗರ ಪಂಚಮಿ ನಡೆಯಲಿದೆ. ನಾಗರ ಪಂಚಮಿ ಹಬ್ಬ ಅಂದರೆ ವರ್ಷದ ಮೊದಲ ಹಬ್ಬವೆಂದೇ ಪರಿಗಣಿತವಾಗುತ್ತೆ. ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿ ಆಚರಣೆಗೆ ಭರದ ಸಿದ್ಧತೆಗಳು ನಡೀತಾ ಇವೆ. ಕಳೆದ ಬಾರಿ ಕೊರೋನಾ ಕಾರಣದಿಂದ ಸರಳವಾಗಿ ನಾಗರ ಪಂಚಮಿಯನ್ನು ಆಚರಿಸಲಾಗಿತ್ತು. ತುಳುನಾಡು ಎಂದರೆ ನಾಗಕ್ಷೇತ್ರಗಳ ಸಾಲು ಸಾಲು ಶ್ರದ್ಧಾ ಕೇಂದ್ರಗಳಿರುವಂತಹ ಒಂದು ನಾಡು. ಇಲ್ಲಿ ಸುಬ್ರಹ್ಮಣ್ಯ ಇರಬಹುದು, ಕುಡುಪು ಇರಬಹುದು, ಅದೇ ರೀತಿ ಬಳ್ಳಮಂಜ ಇರಬಹುದು, ಮುಂತಾದ ಅನೇಕ ನಾಗಕ್ಷೇತ್ರಗಳಿವೆ. ನಾಗರ ಪಂಚಮಿಯ ದಿನ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುತ್ತಾರೆ. ಅದರ ಜೊತೆಗೆ ತುಳುನಾಡಿನ ಆಚರಣೆಯಂತೆ ಪ್ರತಿ ಕುಟುಂಬಕ್ಕೂ ಅದರ ಮೂಲ ನಾಗಬನ ಇರುತ್ತೆ. ನಾಗರ ಪಂಚಮಿಯಂದು ಆ ಮೂಲಬನಕ್ಕೆ ಹೋಗಿ ಹಾಲೆರೆದು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ. ಅದೇ ರೀತಿಯಾಗಿ ಈಗಾಗಲೇ ಉಡುಪಿಯ ರಥಬೀದಿಗಳಲ್ಲಿ ಮುಖ್ಯ ರಸ್ತೆಯ ಎರಡು ಬದಿಗಳಲ್ಲಿ ಹೂ ಮಾರಾಟಗಾರರು ಎಂದೇ ಸೇರಿದ್ದಾರೆ. ಜೊತೆಗೆ ಸಿಯಾಳ, ಕೇದಗೆ, ಹಿಂಗಾರ ಹೀಗೆ ಸಾಕಷ್ಟು ವ್ಯಾಪಾರಿಗಳು ಬರದ ವ್ಯಾಪಾರದ ಸಿದ್ಧತೆಯಲ್ಲಿದ್ದಾರೆ. ನಾಳೆಯ ದಿನ ನಾಗರ ಪಂಚಮಿ ನಡೆಯುವ ಹಿನ್ನೆಲೆಯಲ್ಲಿ ಈಗಾಗಲೇ ವಿವಿಧ ದೇವಸ್ಥಾನಗಳಲ್ಲಿ ಇದಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇವೆ.